ಇಬ್ಬರು ಸಚಿವರಾದ ಮಾಧುಸ್ವಾಮಿ ಹಾಗೂ ಸಚಿವ ನಾಗೇಶ್ ಇಂದು ಮತದಾನ ಮಾಡಿದರು. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಜೆಸಿಪುರ ಮತಗಟ್ಟೆಯಲ್ಲಿ ಸಚಿವ ಮಾಧುಸ್ವಾಮಿ ಪತ್ನಿ ತ್ರಿವೇಣಿ, ಮಗ ಅಭಿಜ್ಞಾ, ಮಗಳು ಅಪೇಕ್ಷಾ ಜೊತೆ ಬಂದು ಹಕ್ಕು ಚಲಾವಣೆ ಮಾಡಿದರು. ತುಮಕೂರು ಜಿಲ್ಲೆಯ ತಿಪಟೂರಿನ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಮತಗಟ್ಟೆ ಸಂಖ್ಯೆ 86ರಲ್ಲಿ ಸಚಿವ ಬಿಸಿ ನಾಗೇಶ ಮತದಾನ ಮಾಡಿದರು. ಗುಬ್ಬಿ ತಾಲೂಕಿನ ಶಿವಸಂದ್ರ ಗ್ರಾಮದ ಸರ್ಕಾರಿ ಶಾಲೆಯ ಬೂತ್ ನಂಬರ್ 70ರಲ್ಲಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ದಿಲೀಪ್ ಕುಮಾರ್ ದಂಪತಿ ಸಮೇತರಾಗಿ ಬಂದು ಹಕ್ಕು ಚಲಾಯಿಸಿದರು. ಚಿಕ್ಕನಾಯಕನಹಳ್ಳಿನಲ್ಲಿ ಚುನಾವಣೆ ಭಾಳ ಶಾಂತಿಯುತವಾಗಿ ಆಗ್ತಾ ಇದೆ. ಈ ಮತಕ್ಷೇತ್ರದಲ್ಲೂ ಆಗಲೇ 20-25% ಮತ ಚಲಾವಣೆ ಆಗಿದೆ. ಇದು ಒಳ್ಳೆಯ ಸೂಚನೆ. ಚಿಕ್ಕನಾಯಕನಹಳ್ಳಿನಲ್ಲಿ ಇವತ್ತಿರೋ ವಾತಾವರಣದಲ್ಲಿ BJPಗೆ ಮತ್ತು ನನಗೆ ಒಳ್ಳೆಯದಾಗುತ್ತೆ, ಬೇರೆ ಖಚಿತ ಅಂತೇಳಿ ನಾನು ಭಾವಿಸಿದ್ದೀನಿ. ಜನ ಇವತ್ತು ಸಮಾಧಾನವಾಗಿ ಶಾಂತಿಯಿಂದ ಮತ ಚಲಾಯಿಸಲಿ ಅಂತೇಳಿ ಆಶಿಸ್ತೇನೆ.